ಫ್ರೆಂಡ್ಸ್, ವೆಲ್ಕಮ್ ಟು ಅನುಷ ಸುವರ್ಣ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ಎಂಚೋಲ್ಲಾರ್ಪುರ. ಸೊ ನಾನಿವತ್ತು ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೇನೆ. ಸೊ ಅದಕ್ಕೆ ಅಮ್ಮ ನನ್ಗೋಸ್ಕರ ಸ್ಪೆಷಲ್ ಆಗಿ ನೀರ್ ದೋಸೆ ಮತ್ತೆ ಕೋಳಿ ಗಶಿ ಮಾಡ್ತಾ ಇದ್ದಾರೆ. ತುಂಬಾನೇ ಚೆನ್ನಾಗಾಗುತ್ತೆ. ಸೊ ತೋರಿಸ್ತೇನೆ ನಿಮ್ಗೀಗ. ಅಮ್ಮನಿದ್ದು ಕೋಳಿ ಗಶಿ ಆಗ್ತಾ ಉಂಟು. ಮಗಳು ಹೊರಡುದಕ್ಕೆ ಇವತ್ತು ಗಂಡನ ಮನೆಗೆ. ಕೋಳಿ ಗಶಿ ಮತ್ತೆ ನೀರ್ ದೋಸೆ. ನೋಡಿ, ಬಾಯಲ್ಲಿ ನೀರ್ ಬಂತಲ್ವಾ. ಸೊ ನಮ್ದಿದು ಆಲ್ ಟೈಮ್ ಫೇವ್ರೆಟ್ ಡಿಶ್ ಇದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ತುಂಬಾನೇ ಒಂದು ಸೂಪರ್ ಕಾಂಬಿನೇಷನ್. जिंजी किने किन्ना था जिंजी ಸೊ ಹಾಗೆ ಅಮ್ಮ ಅವರ ಅಳಿಯನಿಗೋಸ್ಕರ ಸ್ಪೆಷಲ್ ಆಗಿ ಒಂದು ಪೇರಡ್ಡೆ ರೆಸಿಪಿ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ತುಳುವಿನಲ್ಲಿ ಅರೆಬ್ ದಡ್ಡೆ ಅಂತ ಸಹ ಹೇಳ್ತೇವೆ. ತುಂಬಾನೇ ರುಚಿಯಾಗುತ್ತೆ. ತುಂಬಾ ಹಳೆ ಕಾಲದ ರೆಸಿಪಿ ಇದು. ಅದಕ್ಕೋಸ್ಕರ ಆ ರೆಸಿಪಿಯನ್ನು ನಿಮ್ ಜೊತೆ ನಾನು ಇವತ್ತು ಶೇರ್ ಮಾಡ್ತೇನೆ. ಅದಕ್ಕೆ ಏನೇನ್ ಮಸಾಲ ಹಾಕ್ತಾರೆ, ಹೇಗ್ ಮಾಡ್ತಾರೆ ಅಂತ. ಸೊ ಯಾರಿಗಾದ್ರೂ ಗೊತ್ತಿಲ್ದಿದ್ರೆ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ. ತುಂಬಾನೇ ರುಚಿಯಾಗುತ್ತೆ. ಪೇರಡ್ಡೆ ಮಾಡ್ಲಿಕ್ಕೆ ಮೊದಲು ಈ ತರ ಉಪ್ಪು ದೋಸೆ ಮಾಡಿ ಇಟ್ಕೊಳ್ಬೇಕು. ನಂತರ ಇದನ್ನ ಕಟ್ ಮಾಡಿ ಮಸಾಲಕ್ಕೆ ಹಾಕುದು. ಈ ಉಪ್ಪು ದೋಸೆ ಮಾಡ್ಲಿಕ್ಕೆ ನಾವು ಬ್ಯಾಟರಿಗೆ ಒಂದು 2 ಕಪ್ ರೈಸಿಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ಹಾಕೊಂಡಿದ್ದೇವೆ. ತೆಂಗಿನಕಾಯಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಬರ್ತದೆ. ಅದಕ್ಕೆ ಮಸಾಲಕ್ಕೆ ನಾವಿಲ್ಲಿ 2 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ತಕೊಂಡಿದ್ದೇವೆ. ಒಂದು 5 ಬ್ಯಾಡಗಿ ಮೆಣಸು, 1 ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, ಮತ್ತೆ 1 ಇಡೀ ಈರುಳ್ಳಿ. ಸೊ ಇಷ್ಟನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನಾವು ಮಸಾಲ ಎಲ್ಲ ಕಡಿತೇವಲ್ಲ, ಅದೇ ರೀತಿ ಗ್ರೈಂಡ್ ಮಾಡ್ಕೊಳ್ಬೇಕು. ಆಗ ನಾವು ಮಸಾಲ ಕಡ್ದಿದ್ವಲ್ಲ, ಅದನ್ನ ಈ ತರ ಬ್ಲೆಂಡ್ ಮಾಡಬೇಕು. ಸ್ವಲ್ಪ ನೀರು ಹಾಕೊಂಡು. ತುಂಬಾ ದಪ್ಪ ಇರಬಾರ್ದು. ನೋಡಿ, ಇಷ್ಟು ತೆಳು ಇರಬೇಕು. ಒಂದು ಸ್ವಲ್ಪ ಉಪ್ಪು ಹಾಕೊಳ್ಬೇಕು, ಒಂದು 1/4 ಟೀ ಸ್ಪೂನ್ನಷ್ಟು. ನೋಡಿ, ಇಷ್ಟು ಬೆಲ್ಲ ಹಾಕೊಳ್ಬೇಕು. ಒಂದು ಸಾಧಾರಣ ಒಂದು 2 ಕಪ್ನಷ್ಟು ಉಂಟು. ಇದು ನಿಮ್ಗೆ ರುಚಿಗೆ ತಕ್ಕ ಹಾಗೆ. ನಿಮ್ಗೆ ಸ್ವೀಟ್ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಬಹುದು. ನಾವಿಲ್ಲಿ ಒಂದು 2 ಕಪ್ ಫುಲ್ ಆಗುವಷ್ಟು ಹಾಕೊಳ್ತಾ ಇದ್ದೇವೆ. ಇದಿನ್ನು ಫುಲ್ ಕುದಿ ಬರಬೇಕು. ಆಗ ತನಕ ನೀವು ಇದನ್ನ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಗ್ಯಾಸಲ್ಲಿ. ಬಾಯ್ಲ್ ಆಗ್ತಾ ಉಂಟು ಈಗ ಮಸಾಲ. ಈಗ ನಾವಾಗ ಉಪ್ಪು ದೋಸೆ ಮಾಡ್ಕೊಂಡಿದ್ದನ್ನು ಕಟ್ ಮಾಡಿ ಸಣ್ಣ ಕಟ್ ಮಾಡಿ ಹಾಕೊಳ್ಬೇಕು. ನೋಡಿ, ಇವಾಗ ಬಾಯ್ಲ್ ಆಗ್ತಾ ಉಂಟು. ಹೀಗೆ ಬಾಯ್ಲ್ ಆಗ್ತಾ ಇರುವಾಗ 1 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ಹಾಕೊಳ್ಬೇಕು. ಏಲಕ್ಕಿ ಪೌಡರ್ ಹಾಕಿದ ನಂತರ ತರ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಬಿಡಿ. ಅದು ಸ್ವಲ್ಪ ತಣ್ಣಗಾದ ನಂತರ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ. ಫ್ರೆಂಡ್ಸ್, ಇದು ನಮ್ಮ ಮನೆ ತೊಂಡೆಕಾಯಿ ಬಳ್ಳಿ. ಸುಮಾರೆಲ್ಲ ತೊಂಡೆಕಾಯಿ ಆಗಿತ್ತು. ನಾನು ಮತ್ತೆ ಅಮ್ಮ ಸೇರ್ಕೊಂಡು ತೆಗಿತಾ ಇದ್ದೇವೆ. ಮೋಸ್ಟ್ಲಿ ಇವಾಗ ಸೀಸನ್ ಆಯ್ತಿರ್ಬೇಕು. ಅದಕ್ಕೆ ಜಾಸ್ತಿ ಅಷ್ಟೇನು ಹೂಗಳು ಬರ್ತಾ ಇಲ್ಲ ಇವಾಗ. ನೋಡಿ, ಇಷ್ಟೊಂದು ಸಿಕ್ಕಿದೆ ತೊಂಡೆಕಾಯಿ. ಸಾಯಂಕಾಲ ಚಾಕ್ಕೆ ಅಮ್ಮ ಬಿಸಿ ಬಿಸಿ ಪೋಡಿ ಮಾಡ್ತಾ ಇದ್ದಾರೆ. ಸೊ ಬಿಸಿ ಬಿಸಿ ಚಾದೊಟ್ಟಿಗೆ ಅದನ್ನು ತಿಂದು ಇವಾಗ ಹೊರಡಬೇಕು ಮನೆಗೆ. ಆಲ್ರೆಡಿ 4 ಗಂಟೆ ಆಗ್ತಾ ಬಂದಿದೆ. ಸೊ ನಾನು ನಿಮಗೆ ನಮ್ಮ ಮನೆಗೆ ಹೋಗಿ ಸಿಗ್ತೇನೆ. ಹಾಯ್. ಸೊ ನನ್ಗೆ ಅಮ್ಮನ ಮನೆಯಲ್ಲಿ ಅಷ್ಟೊಂದು ಲಾಸ್ಟಿಗೆ ಬ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ 5 ಗಂಟೆ ನಂತರ ಲಾಕ್ಡೌನ್ ಇದ್ದದ್ರಿಂದ ನಂಗೆ ಬೇಗ ಹೊರಡಬೇಕಾಗಿದ್ದು. ಸೊ ಇವಾಗ ಆಲ್ರೆಡಿ 7:45 ಆಗಿದೆ. ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಪೆಂಡಿಂಗ್ ಇತ್ತು, ಅದನ್ನು ಮಾಡ್ತಾ ಇದ್ದೇನೆ. ಹಾಗೆ ಕೆಲವೊಂದು ಪಾರ್ಸೆಲ್ಸ್ ಎಲ್ಲ ಬಂದಿದೆ. ಕೆಲವು ಜ್ಯುವೆಲ್ರಿ ಹಾಗೆ ಮೇಕಪ್ ಪ್ರಾಡಕ್ಟ್ಸ್ ಇದ್ದು. ಸ್ಪಾನ್ಸರ್ಡ್ ಪ್ರಾಡಕ್ಟ್ಸ್ ಅಂತ ಅನ್ಕೊಳ್ಬೇಡಿ, ಇದು ನಾನೇ ಪರ್ಚೇಸ್ ಮಾಡಿದ್ದು. ಸೊ ಅದನ್ನ ನಿಮ್ಗೆ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೇನೆ ಏನಂತ. ಸೊ ಒಂದು ದಿನ ನಂಗೆ ಸೆಟಲ್ ಆಗ್ಲಿಕ್ಕೆ ಟೈಮ್ ಬೇಕಿರ್ತದೆ. ಸೊ ಎಲ್ಲ ಹೆಣ್ಮಕ್ಳು ಕೂಡ ರಿಲೇಟ್ ಮಾಡಬಹುದು. ಅಮ್ಮನ ಮನೆಗೆ ಹೋಗಿ ಬಂದ ನಂತರ ಆ ಒಂದು ಇಮೋಷನಲ್ ಫೀಲಿಂಗ್ ಇಂದ ಹೊರಗೆ ಬರಲಿಕ್ಕೆ ಸ್ವಲ್ಪ ಟೈಮ್ ಬೇಕಿರ್ತದೆ. ಸೊ ನನಗೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ. ಸೊ ಅದನ್ನ ಮುಗಿಸಿ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ಇವತ್ತು. ಸೊ ನಾನು ನಿಮ್ಗೆ ನನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷ ಸುವರ್ಣ ಕನ್ನಡ ಬ್ಲಾಗ್ಸ್. ಬಾಯ್.